ಒಬ್ಬ ಮಹಿಳೆ ತನ್ನ ಅಣ್ಣ ತಮ್ಮಂದಿರನ್ನ ವಿವಾಹ ಆಗುವ ಹಾಗೂ ಮದುವೆಗೆ ಮುನ್ನವೇ ಮೈಥುನಕ್ಕೆ ಅವಕಾಶ ಕಲ್ಪಿಸಿಕೊಡುವಂತಹ ವಿಚಿತ್ರ ಸಂಪ್ರದಾಯ ಬಗ್ಗೆ ನೀವು ಆಗಲೇ ಕೇಳಿರಬಹುದು. ಆದರೆ ಅದಕ್ಕಿಂತ ಅನಿಷ್ಟ ಪದ್ಧತಿ ಬಾಂಗ್ಲಾದೇಶದ ಮಂಡಿ ಬುಡಕಟ್ಟು ಸಮುದಾಯದಲ್ಲಿದೆ. ಬಾಂಗ್ಲಾದೇಶದ ಮಂಡಿ ಬುಡಕಟ್ಟಿನ ಸಮುದಾಯದಲ್ಲಿ ತಂದೆ ತನ್ನ ಮಗಳನ್ನೇ ಮದುವೆಯಾಗಿ ಆಕೆಯೊಂದಿಗೆ ಸಂಸಾರ ನಡೆಸುವ ಕೆಟ್ಟ ಸಂಪ್ರದಾಯವಿದೆ. ಮಂಡಿ ಜನಾಂಗದಲ್ಲಿ ಹುಟ್ಟುವ ಪ್ರತಿ ಯುವತಿಯು ತನ್ನ ತಂದೆಯನ್ನೇ ಮದುವೆಯಾಗುತ್ತಾಳೆ. ವಯಸ್ಸಾಗುತ್ತಿದ್ದಂತೆಯೇ ತಂದೆಯನ್ನ ಬಯಸಿ ವಿವಾಹ ಆಗುತ್ತಾಳೆ. ತಂದೆಯನ್ನ ಗಂಡನಾಗಿ ಸ್ವೀಕರಿಸಿ ಅವನ ಮಕ್ಕಳಿಗೆ ತಾಯಿಯಾಗುತ್ತಾಳೆ. ಆದರೆ ಇಲ್ಲಿ ಎಲ್ಲಾ ತಂದೆಯು ತನ್ನ ಮಗಳನ್ನ ಮದುವೆಯಾಗಲು ಸಾಧ್ಯವಿಲ್ಲ. ಚಿಕ್ಕ ವಯಸ್ಸಿನಲ್ಲಿಯೇ ಮದುವೆಯಾಗಿ ಗಂಡನನ್ನ ಕಳೆದುಕೊಳ್ಳುವ ಹುಡುಗಿ ಮಾತ್ರ ತಂದೆಯನ್ನ ವಿವಾಹ ಆಗಬಹುದು. ಒಂದು ವೇಳೆ ಯುವತಿ ಮದುವೆಯಾದ ಬಳಿಕ ಪತಿ ಸಾವನ್ನಪ್ಪಿದರೆ ಆ ಮಹಿಳೆಯ ಜೊತೆಗೆ ಆಕೆಯ ಮಗಳು ವಿಧವೆಯಾಗುತ್ತಾಳೆ. ಆಗ ತಾಯಿ ಎರಡನೇ ಮದುವೆಯಾದರೆ ಮಗಳು ಸಹ ಮಲ ತಂದೆಯನ್ನ ಗಂಡನೆಂದು ಸ್ವೀಕರಿಸಬೇಕಂತೆ. ಆಗ ತಾಯಿ ಮಗಳು ಇಬ್ಬರಿಗೂ ಒಬ್ಬನೇ ಗಂಡ. ತಾಯಿ ತನ್ನಿಂದ ಮಕ್ಕಳನ್ನ ಹೆತ್ತರೆ ಇತ್ತ ಮಗಳು ಕೂಡ ತಂದೆಯಿಂದಲೇ ಮಕ್ಕಳನ್ನ ಪಡೆಯುತ್ತಾರೆ. ಯುವತಿಗೆ ತಂದೆಯಾದವನು ಪತ್ನಿ ಮತ್ತು ಆಕೆಯ ಮಗಳಿಗೆ ಹುಟ್ಟುವ ಮಕ್ಕಳಿಗೂ ತಂದೆಯಾಗಿರುತ್ತಾನೆ. ಹುಟ್ಟುವ ಮಕ್ಕಳಿಗೆ ತಂದೆಯೂ ಅವನೇ, ಅಜ್ಜನೂ ಅವನೇ ಎನ್ನುವುದು ವಿಪರ್ಯಾಸವೇ ಸರಿ. ದುರಂತ ಎಂದರೆ ಈ ವಿಚಿತ್ರ ಪದ್ಧತಿಯನ್ನ ಮಂಡಿ ಜನಾಂಗ ಇಂದಿಗೂ ತಪ್ಪಿಸದೆ ಪಾಲಿಸಿಕೊಂಡು ಬಂದಿದ್ದಾರೆ. ಈ ಪದ್ಧತಿಯನ್ನು ಅನುಸರಿಸುವ ಹಿಂದಿನ ಕಾರಣವೇನೆಂದರೆ ಒಬ್ಬ ವಿಧವೆಯನ್ನ ಎರಡನೇ ಮದುವೆ ಆದರೆ ಆಕೆಯ ಅನಾಥ ಮಗು ತಂದೆಯನ್ನೇ ಮದುವೆಯಾಗುತ್ತದೆ. ಇದರಿಂದ ಗಂಡ ಅವರಿಬ್ಬರನ್ನು ದೀರ್ಘಕಾಲವರೆಗೆ ಚೆನ್ನಾಗಿ ನೋಡಿಕೊಳ್ಳಬಹುದೆನ್ನುವುದು ಲಾಜಿಕ್ ಆಗಿದೆ ಅಂತೆ. ತಬಸ್ಸುಮ್ ಬಾನು ಎಂದು ಗುರುತಿಸಲ್ಪಡುವ ಯುವತಿ ಈ ಕಥೆಯನ್ನ ಮೊಟ್ಟ ಮೊದಲ ಬಾರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಹೊರತಂದ ನಂತರ ಈ ಘಟನೆಯ ಬಗ್ಗೆ, ಈ ಪದ್ಧತಿಯ ಬಗ್ಗೆ ಮುನ್ನೆಲೆಗೆ ಬಂದಿದೆ. 30 ವರ್ಷದ ತಬಸ್ಸುಮ್ 15 ವರ್ಷದ ನಂತರ ತನ್ನ ತಂದೆಯನ್ನ ಮದುವೆಯಾಗಲು ಒತ್ತಾಯಿಸಿದ್ದರಂತೆ. ಈಗ ಆಕೆ ತನ್ನ ತಂದೆಯಿಂದಲೇ 3 ಮಕ್ಕಳನ್ನ ಪಡೆದಿದ್ದಾಳೆ. ಅವರ ಹಳ್ಳಿಯಲ್ಲಿ ಎಲ್ಲಾ ವಯಸ್ಸಿನ ಈ ಹೆಣ್ಣು ಮಕ್ಕಳ ಭವಿಷ್ಯ ಇದೇ ಆಗಿದೆ ಎಂದು ಹೇಳಿಕೊಂಡಿದ್ದಾರೆ. ಯಪ್ಪ, ಕೇಳಿದರನೆ ತಲೆ ಗಿರ್ರನಿಸುತ್ತದೆ. ಇನ್ನು ಮದುವೆ ಆದವರ ಪರಿಸ್ಥಿತಿ ಏನಾಗಿರಬೇಕು ನೀವೇ ಊಹಿಸಿ ಸ್ನೇಹಿತರೆ. ತಂದೆ ಮತ್ತು ಮಗಳ ನಡುವಿನ ಬಾಂಧವ್ಯ ಅಮೂಲ್ಯವಾದದ್ದು. ಪ್ರತಿ ಮಗಳಿಗೆ ತಂದೆಯೇ ಮೊದಲ ಹೀರೋ ಮತ್ತು ಮಗಳು ತಂದೆಯ ಅತ್ಯುತ್ತಮ ಸ್ನೇಹಿತೆ ಮತ್ತು ಸಂತೋಷದ ಮೂಟೆ. ಹೆಣ್ಣು ಮಕ್ಕಳು ತಮ್ಮ ತಂದೆಯ ಮೇಲೆ ಸದಾ ಅವಲಂಬನೆ ಹೊಂದಿರುತ್ತಾರೆ. ಅವರು ತಮ್ಮ ಸೀಕ್ರೆಟ್ಸ್ ಗಳನ್ನ ಎಲ್ಲವನ್ನ ತನ್ನ ತಾಯಿಯಿಂದ ಮೊದಲು ತನ್ನ ತಂದೆಗೆ ಹೇಳುತ್ತಾರಂತೆ. ಇದು ಇತ್ತೀಚೆಗೆ ಮಾಡಿದಂತಹ ಒಂದು ಸರ್ವೆಯಿಂದ ಗೊತ್ತಾಗಿದೆ. ಅವರು ಮದುವೆಯಾಗಿ ತಮ್ಮ ಸಂಗಾತಿಯೊಂದಿಗೆ ಹೊಸ ಕುಟುಂಬವನ್ನ ಪ್ರಾರಂಭಿಸಿದಾಗಲೂ ಆ ಬಾಂಧವ್ಯ ಹಾಗೆ ಇರುತ್ತದೆ. ಕೆಲವು ಮನೆಯಲ್ಲಿ ತಾಯಿ ತುಂಬಾ ಪ್ರೀತಿ ವಾತ್ಸಲ್ಯ ತೋರಿಸುತ್ತಿದ್ದರೂ ತಂದೆ ಮಾತ್ರ ಕಟ್ಟುನಿಟ್ಟಾಗಿರುತ್ತಾರೆ. ಇನ್ನು ಕೆಲವು ಮನೆಗಳಲ್ಲಿ ಇದು ತದ್ವಿರುದ್ಧವಾಗಿರುತ್ತದೆ. ಆದಾಗ್ಯೂ ಮಕ್ಕಳ ಬೆಳವಣಿಗೆಯಲ್ಲಿ ತಾಯಿಯಷ್ಟೇ ತಂದೆಯದು ಮುಖ್ಯ ಪಾತ್ರವಾಗಿರುತ್ತದೆ. ಭವಿಷ್ಯದ ಕನಸು ಕಾಣಲು ಅಪ್ಪ ಎಂಬ ಜೀವ ಮತ್ತು ಅವರ ಬೆಂಬಲ ಇರಲೇಬೇಕು. ತಂದೆ ಎಂಬ ಪಾತ್ರವು ಮಗುವಿನ ಮೇಲೆ ದೊಡ್ಡ ಪರಿಣಾಮವನ್ನ ಕೂಡ ಬೀರುತ್ತದೆ. ಅಮ್ಮ ಪ್ರೀತಿಯಿಂದ ಆರೈಕೆ ಮಾಡಿದರೆ ತಂದೆ ತನ್ನ ಹೆಗಲ ಮೇಲೆ ಹೊತ್ತು ಪ್ರಪಂಚವನ್ನೇ ತೋರಿಸುತ್ತಾರೆ. ಅದರಲ್ಲಿಯೂ ಈ ಅಪ್ಪನ ಪುಟ್ಟಿ ರಾಜಕುಮಾರಿಯೇ ಮುದ್ದಿನ ಮಗಳಾಗಿರುತ್ತಾಳೆ. ಹೆಣ್ಣು ಮಕ್ಕಳಿಗೂ ತಾಯಿಗಿಂತ ತಂದೆಯ ಮೇಲೆ ಹೆಚ್ಚು ಪ್ರೀತಿ. ಮನೆಯ ಎಲ್ಲರಿಗೂ ಕೂಡ ಶಿಸ್ತಿನ ಸಿಪಾಯಿಯಂತೆ ಕಾಣುವ ಅಪ್ಪನು ಹೆಣ್ಣು ಮಕ್ಕಳಿಗೆ ಪ್ರೀತಿ ಹಾಗೂ ಕಾಳಜಿ ತುಂಬಿದ ವ್ಯಕ್ತಿಯಾಗಿರುತ್ತಾನೆ. ಹಾಗೆಯೇ ಮನೆಯ ಮಗಳು ತಾಯಿಗಿಂತ ತಂದೆಯನ್ನು ಹೆಚ್ಚು ಇಷ್ಟಪಡಲು ಕೆಲವು ಕಾರಣಗಳಿವೆ. ಹೀಗೆನ್ನುತ್ತಾರೆ ಕೆಲವು ವಿಜ್ಞಾನಿಗಳು ಕೂಡ. ಮಕ್ಕಳ ಬೆಳವಣಿಗೆಯಲ್ಲಿ ತಂದೆ ತಾಯಿ ಇಬ್ಬರು ಬಹಳ ಮುಖ್ಯ. ಆದರೆ ಹೆಚ್ಚಿನವರ ಮನೆಯಲ್ಲಿ ಗಂಡು ಮಕ್ಕಳು ತಾಯಿಯನ್ನ ಹೆಚ್ಚು ಇಷ್ಟಪಟ್ಟರೆ ಹೆಣ್ಣು ಮಕ್ಕಳ ಪಾಲಿಗೆ ತಂದೆಯೇ ಎಲ್ಲ ಆಗಿರುತ್ತಾರೆ. ಅಪ್ಪನಿಗೂ ಕೂಡ ಮಗಳಂದ್ರೆ ಜೀವಕ್ಕಿಂತ ಹೆಚ್ಚು. ಮಗನಿಗೆ ಗದರುವ ತಂದೆಯು ಮಗಳು ಕೇಳಿದ್ದನ್ನೆಲ್ಲ ಕೊಡಿಸುತ್ತಾರೆ, ಹೆಚ್ಚು ಮುದ್ದು ಮಾಡುತ್ತಾರೆ. ಕೆಲವು ಸಿದ್ಧಾಂತಗಳ ಪ್ರಕಾರ ತಂದೆ ಆದವನು ತನ್ನ ಮಗಳಲ್ಲಿ ತನ್ನ ಪ್ರೇಯಸಿಯನ್ನ ಹುಡುಕುತ್ತಾರಂತೆ. ಮಗಳಾದವಳು ತನ್ನ ತಂದೆಯಲ್ಲಿ ತನ್ನ ಪ್ರೇಮಿ ಅಂದ್ರೆ ಬಾಯ್ ಫ್ರೆಂಡ್ ಅನ್ನ ಕಾಣುತ್ತಾಳಂತೆ. ಇದು ಕೂಡ ಇಲ್ಲಿ ಅಪೋಸಿಟ್ ಸೆಕ್ಸ್ ಅಟ್ರಾಕ್ಟ್ ಅನ್ನುವ ಸಿದ್ಧಾಂತ ಇದೆ ಎನ್ನುತ್ತಾರೆ ವಿಜ್ಞಾನಿಗಳು. ಅದೇ ರೀತಿ ತಾಯಿ ಕೂಡ ಗಂಡು ಮಕ್ಕಳೆಂದರೆ ಪ್ರಾಣ, ಅವಳಿಗೂ ಕೂಡ ಇದೇ ರೀತಿ ಆಗುತ್ತದೆ ಎನ್ನುವುದು ತಜ್ಞರ ಒಂದು ಉಲ್ಲೇಖವಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನೋಡಿರಬಹುದು, ಹೆಚ್ಚಾಗಿ ಹೆಣ್ಣು ಮಕ್ಕಳು ತಂದೆಯನ್ನ ಹೋಲುತ್ತಿದ್ದರೆ ಗಂಡು ಮಕ್ಕಳು ತಾಯಿಯನ್ನ ಹೋಲುತ್ತಿರುತ್ತಾರೆ. ಇದರಲ್ಲೂ ಕೂಡ ವಿಜ್ಞಾನ ಅಡಗಿದೆ ಎನ್ನುತ್ತಾರೆ ಹಲವಾರು ತಜ್ಞರು.
ಮಕ್ಕಳಿಗೆ ಅಪ್ಪನೇ ಸೂಪರ್ ಹೀರೋ. ಹೌದು, ಹೆಣ್ಣು ಮಕ್ಕಳ ಜೀವನದ ಸೂಪರ್ ಹೀರೋನೇ ತಂದೆಯಾಗಿರುತ್ತಾರೆ. ತಾಯಿಯ ಆರೈಕೆ ಹಾಗೂ ತಂದೆಯ ಪ್ರೀತಿಯಲ್ಲಿ ಬೆಳೆದ ಮಗುವು ಒಳ್ಳೆಯ ಭವಿಷ್ಯವನ್ನ ರೂಪಿಸಿಕೊಳ್ಳುತ್ತದೆ. ಆದರೆ ತಾಯಿಗೂ ಮಗಳಿಗೂ ಪ್ರೀತಿ ತೋರಿದರೂ ಕೂಡ ಹೆಣ್ಣು ಮಕ್ಕಳನ್ನ ತಂದೆ ಹೆಚ್ಚು ಮುದ್ದಿಸುತ್ತಾರೆ. ಅಪ್ಪನು ಕಾಳಜಿ ತೋರಿಸುವ ರೀತಿಯೇ ಭಿನ್ನವಾಗಿರುವ ಕಾರಣ ಹೆಣ್ಣು ಮಕ್ಕಳು ತಂದೆಯನ್ನೇ ಸೂಪರ್ ಹೀರೋ ಎಂದು ಭಾವಿಸುತ್ತಾರೆ. ತನ್ನ ಮೊದಲ ಪ್ರೀತಿಯೇ ತಂದೆ. ಹೌದು, ಪ್ರತಿ ಹುಡುಗಿಯ ಜೀವನದಲ್ಲಿ ತಂದೆ ಹಾಗೂ ಸಂಗಾತಿಯು ಪ್ರಮುಖ ಪಾತ್ರವನ್ನ ವಹಿಸುತ್ತಾರೆ. ಆದರೆ ಎಷ್ಟೇ ಕಾಳಜಿ ವಹಿಸುವ ಜೀವಕ್ಕಿಂತ ಮಿಗಿಲಾಗಿ ಪ್ರೀತಿಸುವ ಸಂಗಾತಿ ಬಂದರೂ ಕೂಡ ತಂದೆಯ ಪ್ರೀತಿಯನ್ನ ಅವರು ಮರೆಯೋದಿಲ್ಲ. ಅವಳನ್ನು ಸದಾ ರಕ್ಷಿಸುವ, ಅವಳ ಅಗತ್ಯ ಹಾಗೂ ಆಸೆಗಳನ್ನ ಪೂರೈಸುವ ವ್ಯಕ್ತಿಯೇ ಅದು ತಂದೆ. ಹೀಗಾಗಿ ಪ್ರತಿಯೊಬ್ಬ ಹುಡುಗಿಯ ಜೀವನದಲ್ಲಿಯೂ ಮೊದಲ ಪ್ರೀತಿ ಅವಳ ತಂದೆಯಾಗಿರುತ್ತಾನೆ. ಜವಾಬ್ದಾರಿಯೊಂದಿಗೆ ಕನಸುಗಳ ಜೊತೆಗೆ ನಿಲ್ಲುವವನು ಆ ತಂದೆಯೇ. ಹೌದು, ಪ್ರತಿಯೊಂದು ತಂದೆಯೂ ಮಗಳಂದ್ರೆ ಪುಟ್ಟ ಪ್ರಪಂಚವೇ ಅವರಿಗೆ ಆಗಿರುತ್ತದೆ. ಆಕೆ ಬೆಳೆದು ದೊಡ್ಡವರಾದರೂ ಕೂಡ ಅವರ ಪಾಲಿಗೆ ಇನ್ನೂ ಮಗುವೆ ಎನ್ನುವ ಭಾವದೊಂದಿಗೆ ತಂದೆಯ ಭಾವನೆ ಇರುತ್ತದೆ. ಬೆಳೆಯುತ್ತಾ ಹೋದಂತೆ ಜವಾಬ್ದಾರಿಯನ್ನು ಕಲಿಸಿಕೊಡುವುದರೊಂದಿಗೆ ಆಕೆಯ ಕನಸುಗಳನ್ನ ಬೆಂಬಲಿಸಿ ನನಸಾಗುವಂತೆ ಮಾಡುವ ವ್ಯಕ್ತಿಯೇ ಆ ತಂದೆ. ಸಮಾಜ ವಿರೋಧಿಸಿದರೂ ತಂದೆಯು ಮಗಳನ್ನ ಸದಾ ಬೆಂಬಲಿಸುತ್ತಾರೆ. ಅದು ಶಿಕ್ಷಣವೇ ಆಗಲಿ, ಮದುವೆ ಆಗಲಿ, ಪ್ರೀತಿಯೇ ಆಗಲಿ ಅಥವಾ ಇನ್ಯಾವುದೋ ಡಿಸಿಷನ್ ತಗೊಳ್ಳುವಾಗ ಅವಳು ಹೆಚ್ಚಾಗಿ ತಂದೆಯನ್ನೇ ಅವಲಂಬಿಸಿರುತ್ತಾರೆ. ಆತ್ಮವಿಶ್ವಾಸ ಹಾಗೂ ಧೈರ್ಯ ತುಂಬಾ ವ್ಯಕ್ತಿ ಈ ತಂದೆ. ಹೆಣ್ಣು ಮಕ್ಕಳು ಜೀವನದಲ್ಲಿ ಕುಗ್ಗಿದಾಗ ಮೊದಲು ನೆನಪಾಗುವ ವ್ಯಕ್ತಿ ಅಂದ್ರೆ ತಂದೆ ಎನ್ನುವುದು ಎರಡು ಮಾತಿಲ್ಲ. ಏನೇ ಬರಲಿ ಮಗಳೇ, ನಿನ್ನ ಜೊತೆಗೆ ನಾನಿದ್ದೇನೆ ಎನ್ನುವ ಮಾತು ಮಗಳಿಗೆ ಧೈರ್ಯವನ್ನ ತುಂಬುತ್ತದೆಯಂತೆ. ಹೀಗಾಗಿ ಹೆಣ್ಣು ಮಕ್ಕಳು ತಾಯಿಗಿಂತ ತಂದೆಯೊಂದಿಗೆ ಹೆಚ್ಚು ಬಾಂಧವ್ಯವನ್ನ ಬೆಳೆಸಿಕೊಂಡಿರುತ್ತಾರೆ ಎನ್ನುತ್ತದೆ ಒಂದು ಸಂಶೋಧನೆ. ಅಮ್ಮನ ಕೋಪದಿಂದ ಪಾರು ಮಾಡುವ ವ್ಯಕ್ತಿ ಈ ತಂದೆ. ತಂದೆ ಮಗಳನ್ನ ಮುದ್ದಿಸಿದರೆ ತಾಯಿ ಕೆಲವು ವಿಷಯಗಳಲ್ಲಿ ಮಕ್ಕಳಿಗೆ ಸಲಹೆ ನೀಡುವುದಿಲ್ಲ. ಹೀಗಾಗಿ ಮಕ್ಕಳಿಗೆ ತಾಯಿಯು ಬೈಗುಳುಗಳು ಸರ್ವೇ ಸಾಮಾನ್ಯ. ಆದ್ರೆ ಇವೆಲ್ಲದರಿಂದ ಮಗಳನ್ನು ರಕ್ಷಿಸಿ ನಿನಗೆ ಖುಷಿ ಬಂದಂತೆ ಇರು ಮಗಳೇ ಎಂದು ಹೇಳಿಕೊಡುವುದೇ ಈ ತಂದೆ. ಹೀಗಾಗಿ ಎಲ್ಲಾ ಹೆಣ್ಣು ಮಕ್ಕಳಿಗೆ ತಂದೆಯೇ ಇಷ್ಟವಾಗುತ್ತಾರೆ. ತಂದೆ ಇಲ್ಲದ ಮಕ್ಕಳು ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಕೂಡ ಅನುಭವಿಸುವ ಸಾಧ್ಯತೆ ಇದೆ ಎಂದು ಹೇಳುತ್ತಾರೆ. ಹೆಣ್ಣು ಮಕ್ಕಳಿಗೆ ಭದ್ರತೆ, ಗಂಡು ಮಕ್ಕಳಿಗೆ ಭವಿಷ್ಯದಲ್ಲಿ ಸರಿಯಾದ ದಾರಿಯನ್ನ ಆಯ್ಕೆ ಮಾಡಿಕೊಳ್ಳುವ ಗೊಂದಲಗಳನ್ನ ಸರಿಪಡಿಸುವವರು ಈ ತಂದೆ ತಾಯಿಗಳು. ಇದಲ್ಲದೆ ಶಿಸ್ತಿನಿಂದ ದೂರ ಇರುವ ಮಕ್ಕಳು ಕೋಪ, ಅಡ್ಡದಾರಿಯನ್ನ ಹಿಡಿಯಬಹುದು. ಆದಾಗಿಯೂ ತಾಯಿ ಇವುಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸುವ ಸಾಮರ್ಥ್ಯ ಕೂಡ ತಾಯಿಗಿರುತ್ತದೆ. ನಮ್ಮಲ್ಲಿ ಸಾಮಾನ್ಯವಾಗಿ ಜನರು ಮಾತನಾಡಿಕೊಳ್ಳುತ್ತಾರೆ, ಅದೇನೆಂದ್ರೆ ಈ ಗಂಡು ಮಕ್ಕಳನ್ನ ಹೆತ್ತರೆ ಅವರನ್ನ ಬೆಳೆಸೋದು ತುಂಬಾನೇ ತಲೆನೋವು ಅಂತ. ಯಾಕಂದ್ರೆ ಅವರನ್ನ ಚಿಕ್ಕಂದಿನಿಂದ ಬೆಳೆಸಿ ಓದಿಸಿ ಮದುವೆ ಮಾಡಿಸಿದ ನಂತರವೂ ಕೂಡ ಅವರ ಜವಾಬ್ದಾರಿ ತಂದೆ ಮೇಲೆ ಇರುತ್ತದೆ. ಆದ್ರೆ ಹುಡುಗಿಯ ವಿಷಯದಲ್ಲಿ ಹಾಗಿರುವುದಿಲ್ಲ. ಮದುವೆ ಆದ ನಂತರ ಹೆಚ್ಚಾಗಿ ಆ ಜವಾಬ್ದಾರಿ ತಂದೆಯಾದವರು ಕಳೆದುಕೊಳ್ಳುತ್ತಾನೆ. ಹೀಗಾಗಿ ಇಲ್ಲೊಂದು ಅಧ್ಯಯನ ಸಹ ಈ ರೀತಿಯ ಮಾತನ್ನ ಹೇಳುತ್ತದೆ. ಹೆಣ್ಣು ಮಕ್ಕಳನ್ನು ಹೊಂದಿರುವ ತಂದೆಯರು ಹೆಚ್ಚು ಕಾಲ ಬದುಕುತ್ತಾರಂತೆ. ಅದೇ ಗಂಡು ಮಕ್ಕಳನ್ನ ಹೆತ್ತವರು ಹೆಚ್ಚು ಕಾಲ ಬದುಕುವುದಿಲ್ಲಂತೆ. ಯಾಕಂದ್ರೆ ಅವರಿಗೆ ತಮ್ಮ ಗಂಡು ಮಕ್ಕಳ ಚಿಂತೆಯೇ ಜಾಸ್ತಿ ಆಗಿರುತ್ತದೆ. ಮಕ್ಕಳು ಎಂದರೆ ಮನೆಯಲ್ಲಿ ಒಂದು ಸಂತೋಷ, ನೆಮ್ಮದಿ ಅಂತ ಹೇಳಬಹುದು. ಆದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳನ್ನ ಚೆನ್ನಾಗಿ ಬೆಳೆಸುವುದು ಅನೇಕ ಪೋಷಕರಿಗೆ ಒಂದು ಸವಾಲಾಗಿದೆ. ಈ ಅಧ್ಯಯನವು ಅನಿರೀಕ್ಷಿತ ಪ್ರಯೋಜನವನ್ನ ಅನಾವರಣಗೊಳಿಸಿದೆ. ಹೆಣ್ಣು ಮಕ್ಕಳನ್ನು ಹೊಂದಿರುವ ತಂದೆಯಂದಿರು ಹೆಣ್ಣು ಮಕ್ಕಳು ಇಲ್ಲದವರನ್ನು ಹೋಲಿಸಿದರೆ ದೀರ್ಘಾವಧಿಯ ಜೀವನವನ್ನ ಅವರು ಆನಂದಿಸುತ್ತಾರೆ. ಈ ಒಂದು ಸರ್ವೆಯು ತಂದೆಯ ಆರೋಗ್ಯ ಮತ್ತು ದೀರ್ಘಾಯುಷ್ಯದ ಮೇಲೆ ಹೇಗೆ ಮಕ್ಕಳು ಪ್ರಭಾವ ಬೀರುತ್ತಾರೆ ಎನ್ನುವುದು ಹೇಳಿಕೊಟ್ಟಿದೆ. ಸ್ನೇಹಿತರೆ, ಮಕ್ಕಳಿಗೆ ಅದರಲ್ಲೂ ಮಗಳಿಗೆ ತಂದೆಯೇ ಹೀರೋ, ತಂದೆಯೇ ಬಾಯ್ ಫ್ರೆಂಡ್, ತಂದೆಯೇ ಸರ್ವಸ್ವ, ತಂದೆಯೇ ದೇವರು. ಆದರೆ ಇತ್ತೀಚಿನ ಕೆಲವು ಘಟನೆಗಳು ನಿಜಕ್ಕೂ ನಮ್ಮನ್ನೆಲ್ಲ ಬೆಚ್ಚಿ ಬೆಳೆಸುತ್ತವೆ. ಯಾಕಂದ್ರೆ ಇತ್ತೀಚೆಗೆ ನಾವು ಸುದ್ದಿಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ಅದೆಷ್ಟೋ ತಂದೆಯರು ತಮ್ಮ ಸ್ವಂತ ಮಗಳನ್ನೇ ಅನುಭವಿಸಲು ಮುಂದಾಗಿದ್ದಾರೆ, ಅವಳನ್ನ ಕೆಡಿಸಲು ಮುಂದಾಗಿದ್ದಾರೆ, ಅವಳನ್ನ ಲೈಂಗಿಕವಾಗಿ ಬಳಸುತ್ತಿದ್ದಾರೆ ಅನ್ನೋದು ನಿಜಕ್ಕೂ ಒಂದು ಆಘಾತಕರ ಸಂಗತಿಯಾಗಿದೆ. ಇಂತಹ ಪದ್ಧತಿಗಳು ಬೆಳೆಯಬಾರದು. ತಂದೆ ಮಗಳ ಆ ಒಂದು ಸಂಬಂಧ ತುಂಬಾ ಪವಿತ್ರತೆಯನ್ನ ಹೊಂದಿದೆ. ಆದ್ರೆ ಆ ಪವಿತ್ರತೆ ಈಗ ದಿನ ಕಳೆದಂತೆ ಕಳೆದು ಹೋಗುತ್ತಿರುವುದೇ ಒಂದು ವಿಪರ್ಯಾಸ ಹಾಗೂ ಆಘಾತಕರ ಸಂಗತಿ. ಏನೇ ಇರಲಿ, ಹೇಗೆ ಇರಲಿ ಸ್ನೇಹಿತರೆ, ಗಂಡಾಗಲಿ ಹೆಣ್ಣಾಗಲಿ ತಂದೆ ತಾಯಿಗಳು ನಮ್ಮ ಪಾಲಿಗೆ ದೇವರು ಅನ್ನುವುದನ್ನ ಮಾತ್ರ ನಾವು ಮರೆಯಬಾರದು. ನಿಜಕ್ಕೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಈಗಲೇ ಇದನ್ನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಮಿಸ್ ಮಾಡದೆ ಹಾಕಿ.